ಭೂದೇವಿ ಮುಂದುವರಿಸ್ತಾ ಸೊ ಭಗವಂತ ನಿನ್ನ ಚಟುವಟಿಕೆಗಳು ಬಹಳ ವಿರುದ್ಧವಾಗಿ ತರ ಕಾಣ್ತವೆ. ಸೊ ಒಂದ್ಸಲ ನೀನೇ ನನಗೆ ಆ ತೂಕರ ಆದ್ರೆ ಈಗ ನೀನೇ ನನ್ನನ್ನು ಹೋಲ್ತಾ ಇದೆಯಾ. ಸೊ ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಸೊ ಎನಿವೆ ನಿನ್ನನ್ನು ಅಲ್ಲದೆ ನಿನ್ನ ಭಕ್ತರನ್ನು ಕೂಡ ಸಂಪೂರ್ಣ ಸರಿಯಾಗಿ ಅವರ ಚಟುವಟಿಕೆಗಳು ದಿಗ್ಭ್ರಾಂತಗೊಳಿಸುತ್ತದೆ ಅಂತ ಎಲ್ಲರ ಈಶ್ವರ, ಎಲ್ಲ ಶಕ್ತಿಗಳು ನಿನ್ನ ಅಧೀನದಲ್ಲಿದೆ. ನಾನು ಇದು ಅರ್ಥ ಆಗೋದಿಲ್ಲ ಅಂತ ಅವರು ತಮ್ಮ ಸ್ಥಿತಿಯನ್ನು, ತಮ್ಮ ಅಸಹಾಯ ಸ್ಥಿತಿಯನ್ನು ಅವರು ಸ್ವೀಕರಿಸ್ತಾ ಭಗವಂತನನ್ನು ಆಶ್ರಯ ಕೋರ್ತಾ ಇದ್ದಾರೆ. ಸೊ ಪ್ರಭುಪಾದರ ಭಾವಾರ್ಥದಲ್ಲಿ ಕೆಲವು ಪಾಯಿಂಟ್ಸ್ ನಮ್ಗೆ ಇಲ್ಲಿ ಭಗವಂತನನ್ನು ಈಶ್ವರಾಣಾಮ್ ಅಂತ ಹೇಳಿದ್ರು ಈ ಶ್ಲೋಕದಲ್ಲಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಈಶ್ವರಾಣಾಮ್ ಅಂತ ಹೇಳಿದ್ರು ಅನ್ನೋಕೆ ತುಂಬಾ ಈಶ್ವರರಿದ್ದಾರೆ ಅಂತ. ತುಂಬಾ ಈಶ್ವರರು ಇರ್ಬೋದು, ಆದ್ರೆ ಒಬ್ಬ ಪರಮೇಶ್ವರ, ಈಶ್ವರ ಪರಮಃ ಕೃಷ್ಣ. ಸೊ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ನತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ. ಭಗವಂತನ ಇದು ಏನಂದ್ರೆ ಅವನಿಗೆ ಯಾರು ಸಮ ಇಲ್ಲ, ಮೇಲೆ ಯಾರು ಇಲ್ಲ, ಅವನೇ ಪರಮೋನ್ನತ. ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ. ನಮ್ಮ ಕಡೆ ಆಗಿರೋದು ಎಲ್ಲ ಈಶ್ವರಲ್ಲಿ ಒಬ್ಬರೇ ಪರಮ ಈಶ್ವರನು ಕೃಷ್ಣ, ಏಕಲೇ ಈಶ್ವರ ಆರಸಭ ಭೃತ್ಯ. ಎಲ್ಲರೂ ಕೂಡ ಅವನ ಭೃತ್ಯ, ಅವನ ಸೇವಕರು. ಯಾರೇ ಆಯ್ಛೆ ನಚಾಯ್ ಸಾಯ್ತಾ ಇಚ್ಛೆ ಕರೆ ನೃತ್ಯ. ಸೊ ಅವನು ಹೇಗೆ ಎಲ್ಲರನ್ನು ಸೂತ್ರಧಾರಿ ಹೇಗೆ ಆಡಿಸ್ತಾನೋ ಎಲ್ಲರೂ ಕೂಡ ಆಡ್ತಾರೆ. ಆದರೂ ಅವನ ಬಹಳ ವಿಸ್ತರಣೆಗಳಿದೆ. ಅವನ ವಿಸ್ತರಣೆ ಒಬ್ಬನೂ ಆದ್ರೂ ಅವನು ಬಹಳ ವಿಸ್ತರಣೆ. ಆ ವಿಸ್ತರಣೆಗಳು ಕೂಡ ಈಶ್ವರರೇ. ಸೊ ವಿಷ್ಣು ತತ್ವ, ಸೊ ಅಲ್ಲಿ ಅದ್ವೈತ. ಸೊ ಅವನು ಏಕಕಾಲದಲ್ಲವನು ಕೃಷ್ಣನಾಗಿ ಇರ್ಬೋದು, ಅದೇ ಕಾಲದಲ್ಲಿ ಅವನು ರಾಮ, ನರಸಿಂಹ, ವರಾಹ ಹಾಗೂ ಕೂಡ ಇರ್ಬೋದು. ಸೊ ಅವನ ಅದು ದಿವ್ಯ ಶಕ್ತಿ ಅದು. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರಮ ಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಾಪುಮಾನ್ಯು ಗೋವಿಂದಮಾದಿ ಪುರುಷಂ ತುಮಹಂ ಭಜಾಮಿ. ಭಗವಂತನು ಒಬ್ಬನೇ, ಆದರೂ ಕೂಡ ಅವನ ವಿಸ್ತರಣೆಗಳ ಮೂಲಕ ಅವನ ದಿವ್ಯ ಲೀಲೆಗಳು, ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದ್ಭುತ ಅದ್ಭುತ ಅದ್ಭುತವಾದದ್ದು. ಮತ್ತೆ ಪರಮಾತ್ಮನ ಒಂದು ಇನ್ನೊಂದು ಅಂಶ ಭಗವಂತನದು. ಸೊ ಅದರಲ್ಲೂ ಕೂಡ ಭಗವಂತನು ಇನ್ನೂ ಅದ್ಭುತ ಚಟುವಟಿಕೆ. ಪರಮಾತ್ಮ ಸಂಪೂರ್ಣ ಭೌತಿಕ ಸೃಷ್ಟಿ ಏಕಾಂಶೇನ ಸ್ಥಿತೋಹಂ ಸ್ಥಿತೋ ಜಗತ್. ಅರ್ಜುನನಿಗೆ ಕೃಷ್ಣ ಹೇಳೋದು ಗೀತೆಯಲ್ಲಿ, ಎಷ್ಟು ನನ್ನ ವೈಭವವನ್ನು ಹೇಳಿ ಅರ್ಜುನ. ಸೊ ನಾನು ನನ್ನ ಒಂದು ಅಂಶದಿಂದ ಸಂಪೂರ್ಣ ವಿಶ್ವದ ಅಭಿವ್ಯಕ್ತಿಯನ್ನು ನಾನು ರಕ್ಷಿಸ್ತಾ ಇದ್ದೇನೆ, ಪಾಲಿಸ್ತಾ ಇದ್ದೀನಿ. ಪರಮಾತ್ಮನ ಅಂಶ, ಪರಮಾತ್ಮನ ವಿಸ್ತರಣೆ, ಭಗವಂತನ ವಿಸ್ತರಣೆ. ಮಹಾವಿಷ್ಣು ವಿಸ್ತರಣೆ, ಗರ್ಭೋದಕಶಾಹಿ ವಿಷ್ಣು ವಿಸ್ತರಣೆ, ಕ್ಷೀರೋದಕಶಾಹಿ ವಿಷ್ಣುವೇ ಪರಮಾತ್ಮ. ಸೊ ಅವರು ಎಲ್ಲ ವಿಶ್ವವನ್ನು, ಎಲ್ಲ ಭೌತಿಕ ಬ್ರಹ್ಮಾಂಡಗಳನ್ನು ಅವರು ಸಲಹುತ್ತಿದ್ದಾರೆ. ಮತ್ತೆ ಪ್ರಭುಪಾದರು ಒಂದು ಇಲ್ಲಿ ಪರಮಾತ್ಮನ ಚಟುವಟಿಕೆ ಹೇಗೆ ಇರುತ್ತೆ ಅಂದ್ರೆ, ಒಬ್ಬ ಕಳ್ಳನು ಪ್ರಾರ್ಥನೆ ಮಾಡೋದು, ನನಗೆ ಇವತ್ತಾದ್ರೂ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ, ಒಂದು ಒಳ್ಳೆ ಎಲ್ಲಾದ್ರೂ ನಾನು ದರೋಡೆ ಮಾಡಿದರೆ ಮತ್ತೆ ನಾನು ಎಲ್ಲೋ ಮತ್ತೆ ಮಾಡೋದು ಬೇಡ, ನಾನು ಆರಾಮಾಗಿರ್ಬೋದು.
ಎಷ್ಟೋ ದಿನಗಳು, ಎಷ್ಟೋ ತಿಂಗಳು, ಎಷ್ಟೋ ವರ್ಷಗಳು, ಎಷ್ಟೆಷ್ಟೋ ರೀತಿ. ಸೊ ಕೇಳ್ತೇವೆ ಈಗ ಒಂದ್ಸಲ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಒಂದ್ಸಲ ಕೇಳ್ತೇವೆ, ಅವರು ಪ್ರಾರಂಭದಲ್ಲಿ ಎಲ್ಲೋ ಒಂದು ಈ ರೀತಿ ಯಾವುದೋ ಒಂದು ದೊಡ್ಡ ಒಂದು ಯಾವ್ದೋ ಇದು ಮಾಡ್ತಾರೆ, ಒಂದು ಕಿತಾಪತಿ. ಆಮೇಲೆ ಆಮೇಲೆ ಅವರು ನಾವು ನೈತಿಕವಾಗಿ ತೋರಿಸ್ಕೊಂಡು ಅದೆಲ್ಲೋ ಒಂದು ಅವ್ರು ಶುರುವಾದಾಗ ಎಲ್ಲೋ ಒಂದು ಇಲ್ಲ ಇರುತ್ತೆ ಅಂತ ಒಂದ್ಸಲ ಹೇಳ್ತಾ ಇರ್ತಾರೆ. ಕೆಲವು ತುಂಬಾ ಸಂಗತಿಗಳು ಕೇಳ್ತೇವೆ ಅಂತ ಆ ಸಮಯಕ್ಕೆ ಭಗವಂತನವ್ರಿಗೆ ಆ ರೀತಿ ಒಂದು ರೀತಿ ಆ ಪ್ಲಾನ್ ಹೇಳೋದು. ಎನಿವೆ, ಹೇಗಾದ್ರೂ ಸಾಮಾನ್ಯವಾಗಿ ಪರಮಾತ್ಮನ ಹೇಳೋದು ನಮ್ಮದೇ ಆದ ಒಂದು ಕರ್ಮದ ಅನುಸಾರ. ಸೊ ಒಂದೊಂದ್ಸಲ ಒಳ್ಳೆ ಕರ್ಮದಿಂದ ಒಳ್ಳೆ ಉಪಾಯನೇ ಬರ್ಬೋದು, ಇಲ್ಲ ಒಂದ್ಸಲ ಇದು ಕೆಟ್ಟ ಉಪಾಯ, ಕಳ್ಳನಿಗೆ ಬರೋದು ಕೆಟ್ಟ ಉಪಾಯನೇ, ಆದ್ರೆ ಅದರಿಂದ ಅವನಿಗೆ ಶಿಕ್ಷೆ ತಾತ್ಕಾಲಿಕವಾಗಿ ಅವನಿಗೆ ಸಿಗ್ಬೋದು, ಅದರಿಂದ ಏನೋ ಒಂದು ಲಾಭ, ಭೌತಿಕ ಲಾಭ, ಆದ್ರೆ ಅಂತಿಮವಾಗಿ ಶಿಕ್ಷೆ ಇದೆ. ಸೊ ಭಗವಂತನು ಪ್ರತಿಯೊಂದು ಕೂಡ ಅದರ ಪರಮಾತ್ಮನಾಗಿ ಹೇಳ್ತಾ ಎಲ್ಲ ನಮ್ಮ ಇಚ್ಛೆಗಳನ್ನ ಭಗವಂತ ಪೂರೈಕೆ ಮಾಡ್ತಾನೆ, ಎಲ್ಲವನ್ನು ಪಟ್ಟಿ ಮಾಡಿದ್ದಾನೆ ಭಗವಂತ. ಸೊ ಹಾಗೆ ಕಳ್ಳನು ಆತರ ಇಚ್ಛೆ ಮಾಡಿದ್ರು, ಭಗವಂತನು ಇನ್ನೊಬ್ಬ ವ್ಯಕ್ತಿ ಇವನು ಎಲ್ಲಿ ಕಳ್ಳ ಹತ್ರ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅವರ ಹೃದಯದಲ್ಲಿ ಪರಮಾತ್ಮ ಇದ್ದು ಅವ್ರಿಗೆ ಎಚ್ಚರಿಕೆ ಕೊಡ್ತಾನೆ, ಈ ತರ ಹುಷಾರಾಗಿರಿ, ಈ ತರ ಇವತ್ತು ಕಳ್ಳ ಬರ್ಬೋದು. ಸೊ ಹಾಗೆ ಭಗವಂತನ ಪ್ರತಿಯೊಬ್ಬರಿಗೂ ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಸನ್ನಿವೇಶ ಕೃಷ್ಣ ಇಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ಅವರಿಗೆ ನೆನಪು, ಮರೆವು ಮತ್ತೆ ಬುದ್ಧಿಶಕ್ತಿ ಎಲ್ಲೋ ಬರುತ್ತೆ ಕೊಡೋದು. ಸೊ ಅದು ಕರ್ಮಾನುಸಾರವಾಗಿ ನಡೀತಾ ಇರೋದು. ಸೊ ಯಾವ ಆ ದಿವಸ ಕಳ್ಳನಿಗೆ ಅವನ ಇದು ಹಣೆ ಬರ ಇದು ಇದ್ರೆ ಅವಾಗ ಅಲ್ಲಿ ಎಷ್ಟು ರಕ್ಷಣೆ ಮಾಡಿದ್ರು ಅವನ್ ಕಳ್ಳತನ ಮಾಡಕ್ಕಾಗುತ್ತೆ. ಇಲ್ಲ ಅವತ್ತು ಇನ್ನೊಂದು ಅವನಿಷ್ಟೇ ಅವನ ಜಾಗರೂಕತೆ ಇದ್ರು ಕೂಡ ಅವನ ಹಣೆ ಬರ ಇಲ್ಲ. ಸೊ ಅವರು ಇವರಿಗೆ ಅದು ಇದಿದ್ರೆ ಸೊ ಅದು ಆಗೋದಿಲ್ಲ, ಕಾರ್ಯಗತವಾಗೋದಿಲ್ಲ. ಈ ರೀತಿ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು, ಆದ್ರೆ ಈ ತರ ಒಂದು ಇದು ಕೊಡೋದು ಭಗವಂತನೇ. ಸೊ ಭಗವಂತನ ಯಾಕೆ ಕೊಡ್ತಾನೆ ಅಂದ್ರೆ ಭಗವಂತನ ಭೌತಿಕ ಜಗತ್ತಿನಲ್ಲಿ ಅವನು ನಿಷ್ಪಕ್ಷವಾಗಿದ್ದಾನೆ. ನಿಷ್ಪಕ್ಷವಾಗಿ ಅವನು ನಮ್ಮದೇ ಒಂದು ಉಪದೃಷ್ಟ ಹನುಮಂತಾಚ. ಸೊ ಅವನು ಸುಮ್ಮನೆ ಇದನ್ನು ವೀಕ್ಷಿಸ್ತಾ ಇದ್ದಾನೆ, ನಮ್ಮ ಎಲ್ಲ ಚಟುವಟಿಕೆಗಳನ್ನು ಅವನು ಅನುಮೋದಿಸ್ತಾನೆ. ಆದ್ರೆ ನೇರವಾಗಿ ಅವನು ಇದು ಮಾಡ್ತಾನೆ, ಪರಮಾತ್ಮನಾಗಿ ಅವನು ಆಕ್ಟಿವ್ ಆಗಿ ಅಷ್ಟೇ ನಮ್ಮ ಇದಾಗಿ ಅವನು. ಆದ್ರೆ ಇದು ಇಚ್ಛೆ ಇದೆ ಪರಮಾತ್ಮನಾಗಿ, ಭಗವಂತನ ಇಚ್ಛೆ ಕೊನೆಯಾಗಿ ಪ್ರತಿಯೊಬ್ಬರು ತನ್ನನ್ನು ಆಶ್ರಯಿಸಿ ತನ್ನ ಧಾಮಕ್ಕೆ ಬರಬೇಕು. ಹಾಗೆಯೇ ಅವನು ಪರಮಾತ್ಮನಾಗಿ ಬಂದಿರ್ತಾನೆ. ಭಗವಂತನ ಅಸ್ತಿತ್ವ ಪರಮಾತ್ಮನಾಗಿ ವಿಸ್ತರಣೆ ಉದ್ದೇಶನೇ ಕೊನೆಯಾಗಿ ಒಬ್ಬ ಸ್ನೇಹಿತ ಹೇಗೆ ಇನ್ನೊಬ್ಬ ಸ್ನೇಹಿತನ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಕರ್ಕೊಂಡು ಹೋಗೋದು, ಇವನ್ ತಂದೆ ಮಗನನ್ನು ಮಾರ್ಗದರ್ಶನ, ಅದೇ ಉದ್ದೇಶ, ಪರಮಾತ್ಮನ ಉದ್ದೇಶ. ಹಾಗೆ ಇಲ್ಲಿ ಭೂದೇವಿಯವರು ಹೇಳ್ತಾರೆ, ನಿನ್ನ ಉದ್ದೇಶ ಇದೆ, ಆದ್ರೆ ಇದು ಅಷ್ಟು ಸುಲಭ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಒಂದೇ ಕ್ಷಣದಲ್ಲಿ ನೀನು ರಕ್ಷಣೆ ಕೊಟ್ಟಾಗಿದೆ, ಇನ್ನೊಂದು ಕ್ಷಣದಲ್ಲಿ ನೀನು ಕೊಲ್ಲದಾಗಿದೆ. ಹೇಗೆ ರಕ್ಷಣೆ ಕೊಟ್ಟೆ ಹಿಂದೆ ನನಗೆ ಆ ಒಂದು ಅಸಹಾಯ ಸ್ಥಿತಿಯಿಂದ ನಾನು ಅಂತ್ಯ ಆಗೋಯ್ತು ಅನ್ಕೊಂಡಾಗ ಹಿರಣ್ಯಾಕ್ಷನ ಕಾರ್ಯದಿಂದ ನಾನು ಉಳಿಸ್ಬಿಟ್ಟೆ ನೀನು ಧರಾಧರ. ಆದ್ರೆ ಈಗ ನೋಡಿದ್ರೆ ನೀನು ಬಂದಿರೋದು ಇದಕ್ಕೆ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನೀನು ಬಂದಿರೋದೇ ಧರ್ಮದ ರಕ್ಷಣೆಗೆ, ಮತ್ತೆ ಭಕ್ತರ ರಕ್ಷಣೆ, ದುಷ್ಟರ ಶಿಕ್ಷೆಗೋಸ್ಕರ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ಆದ್ರೆ ಈಗ ನೋಡಿದ್ರೆ ಈಗ ನೀನು ಶಿಕ್ಷೆ ಕೊಟ್ಟು ನನ್ನನ್ನೇ ವಧೆ ಮಾಡೋ ರೀತಿಯಲ್ಲಿದೆ. ಇದೊಂಥರ ತದ್ವಿರುದ್ಧವಾಗಿದೆ ಅಂತ ಅವರ ಇದು ಮನವಿ. ಸೊ ಭಗವಂತನು ಪರೀಕ್ಷಿತ್ ಮಹಾರಾಜರು ಅವರು ತಾಯಿಯ ಗರ್ಭದಲ್ಲಿ ಅವರಿಗೆ ಭಗವಂತನ ರಕ್ಷಣೆ ಕೊಟ್ಟ. ಸೊ ಆಗಲೇ ಅವರಿಗೆ ಅಶ್ವತ್ಥಾಮ ಬಿಟ್ಟ ಬಾಣದಿಂದ ಅವರು ಅಂತ್ಯ ಆಗ್ಬೇಕಿತ್ತು. ಸೊ ಭಗವಂತನ ರಕ್ಷಣೆ ಹೇಳ್ತಾರೆ, ಅವರ ದೇಹವೇ ಅವರದ್ದು ನಾಶ ಆಗ್ಬಿಟ್ಟಿತ್ತು ಪರೀಕ್ಷಿತ್ ಮಹಾರಾಜನಿಗೆ, ಅವರ ತಾಯಿಯ ಗರ್ಭದಲ್ಲಿ ಸಿಕ್ಕ ದೇಹ. ಮತ್ತೆ ಕೃಷ್ಣನು ಪರಮಾತ್ಮನಾಗಿ ಅಲ್ಲಿ ಪ್ರವೇಶಿಸಿ ಅವರಿಗೆ ಇನ್ನೂ ಹೊಸ ದೇಹ ಕೊಟ್ಟು ಮತ್ತೆ ಅವರು ಜನ್ಮ ತಾಳಿತ್ತು ಪರೀಕ್ಷಿತ್ ಮಹಾರಾಜ. ಅದೇ ಪರೀಕ್ಷಿತ್ ಮಹಾರಾಜರಿಗೆ ಭಗವಂತನ ಕೊನೆಗೆ ಒಂದು ಶೃಂಗಿ ಮೂಲಕ ಶಾಪ
7 ದಿವಸದಲ್ಲಿ ನಿಮ್ಮ ಅಂತ್ಯ ಆಗಬೇಕು. ಸೊ ಹೀಗೆ ಭಗವಂತನ ರಕ್ಷಣೆ, ಸೊ ಒಂದೇ ಇನ್ನೊಂದ್ಸಲ ಒಂದು ಭಗವಂತನೇ ಒಂದು ಅಂತ್ಯ ಮಾಡೋ ರೀತಿ. ಗೀತೆಯಲ್ಲಿ ಕೃಷ್ಣ ಹೇಳಿದ್ರು, ಕಾಲೋ ಅಸ್ಮಿ ಮೃತ್ಯು ಸರ್ವ ಹರಶಾಹ, ಮೃತ್ಯು ಕೂಡ ನನ್ನ ಒಂದು ರೂಪವೇ. ಸೊ ಕೃಷ್ಣನೇ ಒಂದು ಜನ್ಮಕ್ಕೂ ಕಾರಣ, ಕೃಷ್ಣನೇ ಒಂದು ನಾಶಕ್ಕೂ ಕಾರಣ. ಸೊ ಎರಡು ಎರಡು ಅವನ ಎಲ್ಲವೂ ಅವನ ಅಭಿವ್ಯಕ್ತಿ, ಎಲ್ಲವೂ ಅವನ ಇದೆ. ಇದು ಒಂದು ತದ್ವಿರುದ್ಧವಾಗಿ, ಪರ್ಟಿಕ್ಯುಲರ್ ಭೌತಿಕ ಜಗತ್ತಿನಲ್ಲಿ ತದ್ವಿರುದ್ಧವಾಗಿ ಕಾಣುತ್ತೆ, ವಿರುದ್ಧ. ಆದ್ರೆ ಆಧ್ಯಾತ್ಮಿಕವಾಗಿ ಭಗವಂತನು ಎಲ್ಲ ಪೂರ್ಣ ಪುರುಷೋತ್ತಮನಾದ್ರಿಂದ ಎಲ್ಲವೂ ಸರಿ, ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ. ಭಗವಂತನ ಎಲ್ಲವೂ ಪ್ರತಿಯೊಂದು ಭಗವಂತನ ಪ್ಲಾನ್, ಭಗವಂತನ ಇಚ್ಛೆಯಿಂದ ನಡೀತಾ ಇದೆ. ಸೊ ಭೌತಿಕ ಸೃಷ್ಟಿಯೇ ಅವನ ಇಚ್ಛೆಯಿಂದ ನಾವು ಈ ರೀತಿ ವಿರೋಧ ಭಾವದಲ್ಲಿರೋ ಜೀವಿಗಳಿಗೆ ನಮಗೆ ಅವಕಾಶ, ನಮ್ಮ ಇಂದ್ರಿಯ ಸುಖವನ್ನು ಅನುಭವಿಸಲಿಕ್ಕೆ. ಆದರೆ ಕೊನೆಗೆ ಇಂದ್ರಿಯ ಸುಖವನ್ನು ತ್ಯಜಿಸಿ ನಾವು ಭಗವಂತನ ಆಶ್ರಯಿಸಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಭಗವಂತನ ಇದು ಪ್ಲಾನ್. ಸೊ ಈ ಪ್ಲಾನ್ ಭಕ್ತರು ಇದನ್ನ ಸಂಪೂರ್ಣವಾಗಿ ಇದನ್ನ ಅವಲಂಬಿಸ್ತಾರೆ, ಶುದ್ಧ ಭಕ್ತರು. ಸೊ ಅವರಿಗೆ ಏನು ಇದಿಲ್ಲ. ಸೊ ಶ್ರೀಲ ಪ್ರಭುಪಾದಕ್ಕೆ ಕೊನೆಯಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ಸೊ ಕೊನೆಗೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಭಗವಂತನ ಸಂಪೂರ್ಣ ಹೃದಯದಿಂದ ಅವನನ್ನು ಆಶ್ರಯಿಸಬೇಕು. ಸೊ ಅದರಿಂದ ಭಗವಂತನ ಆ ವಿಶೇಷ ರಕ್ಷಣೆ, ಭಗವಂತನ ರಕ್ಷಣೆ ಸಿಗುತ್ತೆ, ಮತ್ತೆ ಅದರಿಂದ ಸುಖ ಶಾಂತಿ ಸಿಗುತ್ತೆ. ಸೊ ಇಲ್ಲ ಅಂದ್ರೆ ಭಗವಂತನ ಸಂಪೂರ್ಣ ಆಶ್ರಯಿಸದೆ ನಮಗೆ ಅವನ ರಕ್ಷಣೆ ಇಲ್ಲ, ಅವನ ರಕ್ಷಣೆ ಇಲ್ಲದೆ ನಮಗೆ ಶಾಂತಿ ಇಲ್ಲ. ಸೊ ಶಾಂತಿ, ಸೊ ಹೇಳ್ತಾರೆ ಕೃಷ್ಣ ಭಕ್ತ ನಿಷ್ಕಾಮ ಅಥೈವ ಶಾಂತ ಅಂತ ಹೇಳ್ತಾರೆ. ಸೊ ಶುದ್ಧ ಭಕ್ತನು, ಕೃಷ್ಣ ಶುದ್ಧ ಭಕ್ತನು, ಅವನಿಗೆ ಭೌತಿಕವಾದ ಯಾವ್ದು ಇಚ್ಛೆ ಇಲ್ಲ, ಅವನಿಗೆ ಒಂದೇ ಇಚ್ಛೆ ಕೃಷ್ಣನ ತೃಪ್ತಿಪಡಿಸೋದು. ಸೊ ಹಾಗಾಗಿ ಅವನು ಭೌತಿಕ ಇಚ್ಛೆ ಇಲ್ಲದ್ರಿಂದ ಅವನು ಶಾಂತ. ಮತ್ತೆ ಇಲ್ಲ ಅಂದ್ರೆ ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ. ಭುಕ್ತಿ ಅಂದ್ರೆ ಭೌತಿಕ ಇಂದ್ರಿಯ ಸುಖ. ಸೊ ನಮಗೆ ಎಷ್ಟವರೆಗೂ ಭೌತಿಕ ಇಂದ್ರಿಯ ಸುಖದ ಇಚ್ಛೆ ಇದೆ, ಎಷ್ಟೆಷ್ಟೋ ಇಚ್ಛೆಗಳು, ಆಹಾರ, ನಿದ್ರಾ, ಭಯ, ಮೈಥುನ, ಸೊ ಬೇರೆ ಬೇರೆ ರೀತಿಯ ಇಚ್ಛೆಗಳು, ಭೌತಿಕ ಇಚ್ಛೆಗಳು. ಸೊ ಇದು ಇರೋವರೆಗೂ ಇದು ಭೌತಿಕ ಇಚ್ಛೆಗಳು, ಇದು ನಾವು ಕರ್ಮಿಗಳು ಅಂತ. ಆಗ ನಾವು ಇಲ್ಲ ಸಿದ್ಧಿ ಅಂದ್ರೆ ನಮ್ಗಿನ್ನ ಏನೋ ಒಂದು ಸೂಕ್ಷ್ಮವಾದ ಒಂದು ಶಕ್ತಿ ಸಿಗೋದು, ನಮ್ಗೆ ಅಧಿಕಾರ ಸಿಗೋದು, ಪವಾಡಗಳು ಸಿಗೋದು. ಸೊ ಸಿದ್ಧಿ ಮತ್ತೆ ಭುಕ್ತಿ ಸಿದ್ಧಿ ಮುಕ್ತಿ. ಇಲ್ಲಾಂದ್ರೆ ಇದೆಲ್ಲ ಬೇಡ, ಇದು ಭೌತಿಕವಾಗಿ ಎಷ್ಟಿದ್ರು ಕೊನೆಗೆ ಗ್ರೇಪ್ಸ್ ಆರ್ ಸಾರ್ ನರಿ ಹೇಳುತ್ತಲ್ಲ, ದ್ರಾಕ್ಷಿ ಅದು ಜಂಪ್ ಅದು ಮಾಡ್ತಾ ಕೊನೆಗೆ ಸಿಗ್ಲಿಲ್ಲ ಅದಕ್ಕೆ, ಆ ಮರದ ಮೇಲಿರುವ ದ್ರಾಕ್ಷಿ. ಸೊ ಅದಕ್ಕೆ ಕೊನೆಗೆ ಏನ್ ಹೇಳ್ತಾರೆ, ಆ ದ್ರಾಕ್ಷಿ ಹುಳಿ. ಸೊ ಹಾಗೆ ಇನ್ನೊಂದು ರೀತಿಯಲ್ಲಿ ಮುಕ್ತಿ, ಭೌತಿಕ ಸುಖ ಮತ್ತೆ ಸಿದ್ಧಿಗಳು, ಇದರಲ್ಲಿ ಯಾವ್ದಾದ್ರು ನಮ್ಗೆ ತೃಪ್ತಿ ಆಗದಿರುವಾಗ ಕೊನೆಗೆ ಭಗವಂತನಲ್ಲಿ ಲೀನರಾಗ್ಬೇಡ, ಬ್ರಹ್ಮನಲ್ಲಿ ಐಕ್ಯನಾಗೋದು. ಸೊ ಅದು ಕೂಡ ಹೇಳ್ತಾರೆ, ಅದು ಕೂಡ ಒಂದು ಭೌತಿಕ ಇಚ್ಛೆ. ಭೌತಿಕ ಇದರಿಂದ ಅದು ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಸೊ ಈ ಜಗತ್ತು ಇದು ಮಿಥ್ಯೆ, ಇದಿಲ್ಲ, ಇದು ಅಸ್ತಿತ್ವನೇ ಇಲ್ಲ. ಜಗತ್ತಿನ ಅಸ್ತಿತ್ವ ಇದೆ, ಭಗವಂತನ ಪ್ಲಾನ್ ಇಂದ ಇದು ಸೃಷ್ಟಿಯಾಗಿದೆ. ನಮಗೆ ಭೌತಿಕ ನಮ್ಮ ಜೀವಿಗಳಿಗೆ ನಮಗೆ ಅವಕಾಶ, ನಮ್ಮ ಈ ತರ ಇಚ್ಛೆಗಳನ್ನ ಪೂರೈಕೆ ಮಾಡಕ್ಕೆ, ಮತ್ತೆ ಇದರಿಂದ ತಿದ್ದುಪಡಿ ಪಡೀಲಿಕ್ಕೆ ಭಗವಂತನ ಇಚ್ಛೆ ಇದೆ, ಭಗವಂತನ ಪ್ಲಾನ್ ಇದೆ. ತಾತ್ಕಾಲಿಕವಾಗಿ ಸೃಷ್ಟಿಯಾಗಿದೆ, ಆದರೂ ಕೂಡ ಇದೊಂದು ತಾತ್ಕಾಲಿಕವಾಗಿ ಸತ್ಯ, ಶಾಶ್ವತವಾಗಿ ಸತ್ಯ ಇಲ್ಲದೆ ಇರ್ಬೋದು, ಇದು ಶಾಶ್ವತವಾಗಿ ಇಲ್ಲದೆ ಇರ್ಬೋದು ಈ ಜಗತ್ತು, ಆದರೂ ಕೂಡ ಇದರ ಸೃಷ್ಟಿ ಇದೆ. ಆದರೆ ಈ ತರ ನಾವು ಭೌತಿಕ ಇದು ಸಿಗದೆ ಇರುವ ಕೊನೆಗೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಇಲ್ಲ, ಅದು ಅಶಾಂತ ಸ್ಥಿತಿ. ಅದು ಕೂಡ ಒಂದೇ ಶಾಂತಿ ಸ್ಥಿತಿ ಅಂದ್ರೆ ಭಕ್ತಿ. ಸೊ ಭಕ್ತಿಯಲ್ಲಿ ಭಗವಂತನ ಪ್ಲಾನ್ ಅನ್ನು ನಾವು ಅರ್ಥ ಮಾಡ್ಕೊಂಡು ಅದರ ಸರಿಯಾಗಿ ನಾವು ಅವನ ಆಶ್ರಯ ಪಡೆಯೋದು. ಸೊ ಇಲ್ಲಿ ಭಗವಂತನ ಪ್ಲಾನ್. ಸೊ ಅದಕ್ಕೆ ನಾವು ನಮ್ಮ ಹೃತ್ಪೂರ್ವಕವಾಗಿ ಸರ್ವ ಹೃದಯದಿಂದ ನಾವು ಭಗವಂತನ ಆಶ್ರಯಿಸೋದು. ಸೊ ಅದು ಇಲ್ಲಿ ಪ್ರಭುಪಾದರ ಕೊನೆಗೆ ಭಾವಾರ್ಥದಲ್ಲಿ ಹೇಳ್ತಾ ಇರೋದು. ಸೊ ಬೆಸ್ಟ್ ಕೋರ್ಸ್, ಸೊ
ಉತ್ತಮ ವಿಧಾನ ಅಂದ್ರೆ ನಾವು ಸಂಪೂರ್ಣವಾಗಿ ಕೃಷ್ಣನನ್ನು ಆಶ್ರಯಿಸಿ ಪೂರ್ವಕವಾಗಿ ಅವರಿಂದ ರಕ್ಷಿತನಾಗಿ ನಾವು ಶಾಂತರಾಗಿ ಇರ್ಬೋದು. ಸೊ ಭಗವಂತನ ಪ್ಲಾನ್ ಇದೆ. ಭಗವಂತನದು ಏನ್ ಹೇಳ್ತಾರೆ, ಅವನ ಪ್ರತಿಯೊಂದು ಜೀವಿಗೂ ನಿರ್ದಿಷ್ಟ ಇದು ಕೊಟ್ಟಿದ್ದಾನೆ. ಭೌತಿಕ ಜಗತ್ತನ್ನು ಕೂಡ ಪ್ರತಿಯೊಬ್ಬರು ಕೂಡ ಅವನು ಅವಕಾಶ ಕೊಟ್ಟಿದ್ದಾನೆ, ಅವರಿಗೆ ಸ್ಥಾನ ಕೊಟ್ಟಿದ್ದಾನೆ, ಅವರಿಗೆ ಅವರ ಇಚ್ಛೆಗಳನ್ನು ಪೂರೈಕೆ ಮಾಡೋ ಸ್ಥಿತಿ ಕೊಟ್ಟಿದ್ದಾನೆ. ಸೊ ಪ್ರತಿಯೊಂದು ಈಶಾವಾಸ್ಯಂ ಇದಂ ಸರ್ವಂ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವೂ ಕೃಷ್ಣನಿಗೆ ಸೇರಿತು. ಈಶಾವಾಸ್ಯಂ, ಪರಮೇಶ್ವರ. ಈಶಾವಾಸ್ಯಂ ಇದಂ ಸರ್ವಂ. ಈಶಾವಾಸ್ಯಂ ಇದಂ ಸರ್ವಂ ಜಗತ್ತಾಂ ಯತಃ. ಮತ್ತೆ ಜಗತ್ ಏನ್ ಹೇಳಿ ಮಾತಾಜಿ? ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂತ್ಯ ಜಗತ್ಯ ಜಗತ್. ಜಗತ್. ಓಕೆ. ತೇನ ತತ್ತೇನ ಭುಂಜೀತ ತೇನ ತೆಕ್ತೇನ ಭುಂಜೀತ ಮಾ ಕೃತ ಸದನಂ ಸದನಂ ಅವನ ಸರ್ವಲೋಕ ಮಹೇಶ್ವರ. ಹಾಗೆ ಅವನದು ಎಲ್ಲವೂ ಆಗಿರೋದ್ರಿಂದ ನಾವು ನಮ್ಮದು ಎಷ್ಟು ಅಂತ ನಾವು ನಿರ್ದಿಷ್ಟ ನಾವನ್ನ ತಿಳ್ಕೊಂಡ್ರೆ, ಮತ್ತೆ ಬೇರೆಯವರದು ನಾವು ಅವರ ಮೇಲೆ ಅವರದು ಅಂತ ತೆಗೆಯ ಆಸೆ ಪಡದೆ ಇದ್ದರೆ ಅವಾಗ ಹೇಳ್ತಾರೆ, ಅವಾಗ ನಮಗೆ ಶಾಂತಿ. ಬೇರೆ ಬೇರೆ ರೀತಿಯಲ್ಲಿ ಶಾಂತಿ ಸೂತ್ರ ಗೀತೆಯಲ್ಲೂ ಕೃಷ್ಣ ಹೇಳು, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಕೃಷ್ಣನೊಬ್ಬನೇ ಭೋಕ್ತಾನು, ನಾವು ಭೋಕ್ತನಲ್ಲ, ನಾವು ಭೋಗ್ಯರು. ಭಗವಂತನು ಭೋಗಿಸುವ ವಸ್ತು. ಎಲ್ಲ ಜೀವಿಗಳು ಹಾಗೆ ನೋಡಿದ್ರೆ ಪ್ರಕೃತಿ, ನಾವು ಪುರುಷನಲ್ಲ, ಕೃಷ್ಣ ಒಬ್ಬನೇ ಪುರುಷ. ಭೋಕ್ತಾರಾಮ್ ಯಜ್ಞ ತಪಸಾಂ, ಎಲ್ಲ ಚಟುವಟಿಕೆಗಳು, ಎಲ್ಲ ಕಾರ್ಯ, ಧಾರ್ಮಿಕ ಭೌತಿಕ ಯಾವ ಕಾರ್ಯ ಕೂಡ ಎಲ್ಲರ ಭೋಕ್ತಾ ಅವನೇ. ಸರ್ವಲೋಕ ಮಹೇಶ್ವರ, ಎಲ್ಲದರ ನಿಯಾಮಕ, ಎಲ್ಲದರ ಒಡೆಯ ಅವನು. ಸುಹೃದಂ ಸರ್ವಭೂತಾನ, ಹಾಗೆ ಅವನು ಎಲ್ಲರ ಪ್ರಥಮ ಹಿತೈಷಿ. ಅವನು ಎಲ್ಲರ ಹಿತೈಷಿ, ಪರಮ ಹಿತೈಷಿ, ಬೆಸ್ಟ್ ವೆಲ್ವಿಶಿಂಗ್ ಫ್ರೆಂಡ್, ಸುಹೃದಂ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ. ಸೊ ಕೃಷ್ಣ ಹೇಳ್ತಾರೆ, ಅವಾಗ ನಮಗೆ ನಿಜವಾದ ಶಾಂತಿ, ನಿಜವಾದ ಸುಖ ಪ್ರಾಪ್ತಿ ಆಗ್ಬೋದು. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ, ಹೇಳ್ತೀರಾ?